ರಾಜ್ಯ ಸರ್ಕಾರವು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಶಿಕ್ಷಕರಿಗೆ ನೀಡಿದ ವಿಶೇಷ ಮಾಸಿಕ ಭತ್ಯೆಯನ್ನು ವಾಪಸ್ ಪಡೆದ ಕ್ರಮದ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಬojegowda ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಂಗಳೂರಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಕರಿಗೆ ವಿಶೇಷ ಭತ್ಯೆ ನೀಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನಿರ್ದೇಶನ ನೀಡಿದ್ದು, ರಾಜ್ಯ ಸರ್ಕಾರವು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಶಿಕ್ಷಕರಿಗೆ ನೀಡಿದ ವಿಶೇಷ ಮಾಸಿಕ ಭತ್ಯೆಯನ್ನು ವಾಪಸ್ ಪಡೆದ ಕ್ರಮದ ವಿರುದ್ಧ ವಿಧಾನ ಪರಿಷತ್ ಸದಸ್ಯ bojegowda ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಂಗಳೂರಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಕರಿಗೆ ವಿಶೇಷ ಭತ್ಯೆ ನೀಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಆದರೆ ಆದೇಶವನ್ನು ಉಲ್ಲಂಘಿಸಿ ಸರ್ಕಾರ ಸ್ಥಗಿತಗೊಳಿಸುವುದು ಸರಿಯಲ್ಲ. ಇದರ ವಿರುದ್ಧ ಕೋರ್ಟ್ನ ಮೊರೆ ಹೋಗಲಾಗುವುದು ಅಂತ ಹೇಳಿದರು. ಮುಂದುವರಿಯೋದಕ್ಕೆ ಶಿಕ್ಷಕರ ಪಾಪ ನಾಳೆ ಅವ್ರದ್ದು ಕೆರಿಯರು ಬೇರೆ ಬೇರೆ ದೃಷ್ಟಿಯಿಂದ ಸರ್ಕಾರದ ಮೇಲೆ ಒಂದು ಎಗೇನ್ ಈ ಥರ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಹೋಗೋದು ಅಂತ ಹೇಳಿದ್ರೆ ಶಿಕ್ಷಕರು ಎದುರ್ತಾರೆ. ಹಾಗಾಗಿ ಅವರು ಸಾಮವೇದ ದಂಡ ಏನಿದೆ ಇದೆಲ್ಲದನ್ನು ಮಾಡಿ ಮೀರಿ ಅವ್ರು ಮಾಡಲಿಲ್ಲ ಅಂದಾಗ ನಾವು